ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಬಂಧುಗಳೇ, ಇವತ್ತು 14 ಜುಲೈ ಮಂಗಳವಾರ, ನವಮಿ ತಿಥಿ. ಅಶ್ವಿನಿ ನಕ್ಷತ್ರ ಎದುರಿಗೆ ಈ ನವಮಿಯ ಚಂದ್ರ ಬರ್ತಾ ಇದೆ. ಸಾಮಾನ್ಯವಾಗಿ ಮಂಗಳವಾರ ಅಶ್ವಿನಿ ನಕ್ಷತ್ರ ಬಂದರೆ ಸಿದ್ಧಿ ಕೊಡೋದು. ಈ ಚಂದ್ರದಿಂದ ಮೇಷರಾಶಿಯಿಂದ ಗುರು ಧನುರಾಶಿಯಲ್ಲಿ ಇದೆ. ಭಾಗ್ಯಸ್ಥಾನದಲ್ಲಿ ಗುರು ಭಾಳ ಭಾಗ್ಯಕರ, ಒಳ್ಳೆ ದಿನ. ಶುಕ್ರ ದ್ವಿತೀಯ ಸ್ಥಾನದಲ್ಲಿ ಇದೆ, ಆವಾಗ ಒಳ್ಳೆ ಆಹಾರ, ಎಲ್ಲ ಜೀವನ ಒಳ್ಳೆ ಇರ್ತದೆ. ತೃತೀಯದಲ್ಲಿ ರವಿ ಬುಧದ ಅಖಂಡಲಕ್ಷ್ಮಿ ಯೋಗ ರಾಹು ಜೊತೆಗೆ ಇದೆ, ಅದು ಉತ್ತಮ. ನವಮ ಭಾವದಲ್ಲಿ ಶನಿ ಇದರಿಂದಾಗಿ ಯೋಗಕಾರಕ. ನಿಜವಾಗಿ ಕರ್ಮಯೋಗ ಮತ್ತು ಎಲ್ಲ ಥರದ ಅಸಂಭವವನ್ನು ಸಾಧಿಸಲಿಕ್ಕೆ ಇದು ಒಂದು ಒಳ್ಳೆಯ ದಿನ. ಎಲ್ಲರ ಬಗ್ಗೆ ಒಂದು ಕರುಣೆ ಭಾವ ನಮ್ಮ ಮನಸ್ಸಲ್ಲಿ ಬರ್ತದೆ. ಇವತ್ತದ ಈ ದಿನ ಒಂದು ವಿಷಯದಲ್ಲಿ ಮಾತ್ರ ಒಳ್ಳೆಯಲ್ಲ ವೀಕ್ಷಕರೇ, ಯಾಕೆಂದರೆ ಈ ಚಂದ್ರ ಮೇಷದ ಚಂದ್ರದಿಂದ ಈ ಮೇಷ ರಾಶಿಯದ ಅಧಿಪತಿ ಕುಜ 12ನೇ ಮನೆಯಲ್ಲಿ ಇದೆ. ಇದು ನಿರ್ವೀರ್ಯ ಮಾಡುವಂಥದ್ದು. ಪಿತ್ತ ತುಂಬ ಕಡಿಮೆ ಇರ್ತದೆ, ಹಸುವೆ ಕಡಿಮೆ ಇರ್ತದೆ, ಇಮ್ಯುನಿಟಿ ಡೌನ್ ಇರ್ತದೆ. ಆವಾಗ ಮೈ ಕೈ ನೋವು, ಶೀತ, ನೆಗಡಿ, ಕೊರೋನಾ ಅಂತಹ ವೈರಸ್ಸಿಂದ ಭಯಗಳು, ತೊಂದರೆಗಳು ಜಾಸ್ತಿ ಆಗೋದು ಚಾನ್ಸಸ್ ಇರ್ತದೆ. ಹಾಗಾದರೆ ಏನು ಮಾಡಬೇಕು? ಆಯುರ್ವೇದ ಪ್ರಕಾರ ನೋಡಿದರೆ ನೀವು ಒಳ್ಳೆ ರೀತಿಯಿಂದ ನಿಮ್ಮ ಅಗ್ನಿಬಲವನ್ನು ಹೆಚ್ಚು ಮಾಡುವಂಥದ್ದು ಆಹಾರ ತಿನ್ನಬೇಕು. ಅದಕ್ಕೆ ಒಂದು ಒಳ್ಳೆಯ ಆಪ್ಷನ್ ಇವತ್ತು ನಮಗೆ ಕಾಣ್ತಾ ಇದೆ, ಗುಳ್ಳದ ಬಗ್ಗೆ ನಮ್ಮ ಆಯುರ್ವೇದದಲ್ಲಿ ಬಹಳ ಒಳ್ಳೆಯ ವರ್ಣನ ಕೊಟ್ಟಿದ್ದಾರೆ. ಇದು ಸಹ ಒಂದು ಔಷಧಿಯೇ. ನಾವು ಗುಳ್ಳ ತಿಂತೇವೆ, ನಾವು ರುಚಿಗೋಸ್ಕರ ತಿಂತೇವೆ, ಆದರೆ ಆರೋಗ್ಯಕ್ಕೋಸ್ಕರ ಸಹ ತಿನ್ನಬೇಕು. ನಿಮಗೆ ಈಗ ಗೊತ್ತಾಗ್ತದೆ. ನಮ್ಮ ದೇಹ ಒಳಗೆ ಇರುವಂಥದ್ದು ಎಲ್ಲ ಕಫದ ಮತ್ತು ವಾತದ ಸಂಶಮನ ಮಾಡುವಂಥದ್ದು ಶಕ್ತಿ ಇರುವುದು ಗುಳ್ಳದಲ್ಲಿ. ಆದರೆ ಸ್ವಲ್ಪ ಪಿತ್ತ ಜಾಸ್ತಿ ಮಾಡೋದು ನೋಡಿರ್ಬೋದು ವೀಕ್ಷಕರೇ, ಬಂಧುಗಳೇ. ಗುಳ್ಳದ ಬಾಜಿ ಮಾಡಿ ತಿನ್ನುವಾಗ ಸ್ವಲ್ಪ ಉರಿ ಆಗ್ತದೆ. ಅದಕ್ಕಾಗಿ ಗುಳ್ಳ ತಿನ್ನುವಾಗ ಸ್ವಲ್ಪ ತುಪ್ಪದ ಪ್ರಯೋಗ ಮಾಡಿದರೆ ಆವಾಗ ಪಿತ್ತ ವೃದ್ಧಿ ಆಗುವುದಿಲ್ಲ, ವಾತ ಮತ್ತು ಕಫ ಎರಡು ಸಹ ಸಂಶಮನವಾಗ್ತದೆ. ಆದರೆ ಸರ ಯಾರಿಗೂ ಕಾನ್ಸ್ಟಿಪೇಷನ್ ಇದೆ, ಮಲಬದ್ಧತೆ ಇರ್ತದೆ, ಅವರಿಗೆ ಮಲ ಎಲ್ಲ ಕರೆಕ್ಟಾಗಿ ಹೋಗ್ತದೆ. ಮತ್ತು ಮೂತ್ರಲಂ ಒಳ್ಳೆ ರೀತಿಯಿಂದ ಕಿಡ್ನೀಸಿಂದ ಟಾಕ್ಸಿನ್ಸನ್ನು ಹೊರಗೆ ಹಾಕುವಂಥದ್ದು ಕೆಪ್ಯಾಸಿಟಿ ನಮ್ಮ ಗುಳ್ಳದಲ್ಲಿ ಇದೆ. ಆದರೆ ಗುಳ್ಳ ದೊಳು ಸೈಜದ ಆಗೋದಕ್ಕಿಂತ ಚಿಕ್ಕದ ಇರುವಾಗ, ಬಾಲ ರೂಪದಲ್ಲಿ ಇರುವಾಗ ಚಿಕ್ಕದ ಗುಳ್ಳ ಬಲಕೃತ, ಶಕ್ತಿಗೊಳ್ಳುವಂಥದ್ದು. ದೊಡ್ಡದ ವೃದ್ಧ ಆದರೆ ಗುಳ್ಳದ ಸೈಜ್ ಅದು ರುಚಿಗೆ ಒಳ್ಳೆ ಇರಬಹುದು, ವಾತ ಮತ್ತು ಕಫವನ್ನು ಸರಿ ಮಾಡಬಹುದು, ಕಾನ್ಸ್ಟಿಪೇಷನ್ ಮಲಬದ್ಧತೆ ಸರಿ ಸಹ ಮಾಡಬಹುದು, ಮೂತ್ರ ಸಹ ಕರೆಕ್ಟಾಗಿ ಮಾಡಬಹುದು. ಆದರೆ ನಿಮಗೆ ಬಲ ಕೊಡೋದಂತೆ ಯಾವುದು ಸಣ್ಣದ ಸೈಜದು ಗುಳ್ಳ ಇದ್ದರೆ ಅದು ಉತ್ತಮ. ಮತ್ತು ಇವತ್ತು ಅರಿಶಿಣೆ ಹಾಲಿಗೆ ಹಾಕಿ ಕುಡೀರಿ. ಸ್ವಲ್ಪ ಶುಂಠಿ ಪುಡಿ ಮತ್ತು ಕಾಳು ಮೆಣಸು ಆಹಾರದಲ್ಲಿ ಉಪಯೋಗಿಸಿ ಸೇವನೆ ಮಾಡಿ. ಆವಾಗ ಅಗ್ನಿಬಲ ಜಾಸ್ತಿ ಆಗ್ತದೆ. ಈ 12ನೇ ಕುಜದ ದೋಷ ಪರಿಹಾರ ಆಗ್ತದೆ. ಯೋಗಾಸನದಲ್ಲಿ ಮನೋಜಯ ವಿಷಯ ಬರುವಾಗ ಧನುರಾಸನ. ನಾವು ಹೊಟ್ಟೆ ಮೇಲೆ ಮಲಗಬೇಕು. ನೀಸ್ ನಮ್ಮ ಕಾಲಗಂಟನ್ನು ಬೆಂಡ್ ಮಾಡಿ 2 ಕೈಯಿಂದ ಆ್ಯಂಕಲ್ ಜಾಯಿಂಟನ್ನು ಹಿಡಿಬೇಕು. ಶಿರಸ್ ಭಾಗವನ್ನು ಮೇಲೆ ಮಾಡಿ, ಕಾಲನ್ನು ಸಹ ಮೇಲೆ ಮಾಡಿ, 2 ಕಾಲದ ಆ್ಯಂಕಲ್ ಜಾಯಿಂಟನ್ನು ಕೈಯಿಂದ ಹಿಡಿದು ಕುಂಭಕದಲ್ಲಿ 30 ಸೆಕೆಂಡ್ವರೆಗೆ ನಾವು ಶ್ವಾಸವನ್ನು ಕಂಟ್ರೋಲ್ ಮಾಡಿ ಮತ್ತು ಎಕ್ಸೇಲ್ ಮಾಡ್ತಾ ಕೈ ಬಿಡಬೇಕು. ಯಾರಿಗೂ ತುಂಬ ಬೆನ್ನು ನೋವಿದೆ, ಮೈಗ್ರೇನ್ ಇದೆ, BP ಜಾಸ್ತಿ ಇದೆ, ಅವರು ಇದನ್ನು ಮಾಡಬಾರದು. ಆದರೆ ಎಂಗ್ಸೈಟಿ ಇದೆ, ತುಂಬ ಟೆನ್ಷನ್ ಆಗ್ತಾ ಇದ್ದರೆ, ಲಂಗ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದ್ದರೆ ಆವಾಗ ಧನುರಾಸನ ಅದ್ಭುತವಾದ ವಾಸನ. ಈ ಧನುರಾಸನ ಆದಮೇಲೆ ಇವತ್ತದು ಆತ್ಮಜಯ, ನಮ್ಮ ಆತ್ಮಕ್ಕೆ ಬಲ ಕೊಡಲಿಕ್ಕೆ ಭಗವದ್ಗೀತೆಯಲ್ಲಿ ಏನು ಹೇಳೋದು. ಇವತ್ತು ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದ 30ನೇ ಶ್ಲೋಕ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತೇನೆ ವೀಕ್ಷಕರೇ. ಅಪಿ ಚೇದ್ ಸು ದುರಾಚಾರೋ ಭಜತೆ ಮಾಂ ಅನ್ಯಭಾಕ್ ಸಾಧು ರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಕೃಷ್ಣ ಹೇಳುವುದು ಅರ್ಜುನಿಗೆ, ಅಪಿ ಚೇತ್ ಸುದುರಾಚಾರು. ಯಾರಾದರೂ ಒಬ್ಬ ತುಂಬ ಕೆಟ್ಟ ಕೆಲಸ ಮಾಡಿದ ಜೀವನದಲ್ಲಿ ಒಂದು ವೇಳೆ, ಹಾಗಾದರೆ ಅವನು ತಪ್ಪವೇ ಇರಬೇಕು? ಇಲ್ಲ. ಅಪಿ ಚೇತ್ ಸುದುರಾಚಾರೋ, ತುಂಬ ಕೆಟ್ಟ ಕೆಲಸ ಮಾಡಿದರೂ ಸಹ ಭಜತೆ ಮಾಂ ಅನ್ಯಭಾಕ್, ಅಂದರೆ ಯಾವುದು ಸಂಶಯಗಳು ಮನಸ್ಸಲ್ಲಿ ಇಲ್ಲದೆ ನನ್ನನ್ನು ಯಾರು ಸ್ಮರಣ ಮಾಡ್ತಾನೆ. ಅಂದರೆ ನೋಡಿ, ಈಗ ಕೃಷ್ಣ ತತ್ವ ಏನು? ಪಾಸಿಟಿವಿಟಿ.
ಅಂತಹ ಭಾವವನ್ನು ಮನಸ್ಸಲ್ಲಿ ಇಟ್ಟು ಕೃಷ್ಣ ತತ್ವ ಮೇಲೆ ಪೂರ್ಣ ಭಕ್ತಿ ಇಟ್ಟು ಸಂಪೂರ್ಣವಾಗಿ ಶರಣಾಗತಿ ಯಾರು ಮಾಡ್ತಾನೆ, ಸಾಧು ಏವ ಸಮಂತವ್ಯಂ, ಅವನನ್ನು ಸಾಧು ಅಂದರೆ ಸಂತ ಸರಳ ಭಾವದಿಂದವೇ ನಾವು ನೋಡಬೇಕು, ಅವನನ್ನು ಕ್ಷಮಿಸಬೇಕು. ಸಮ್ಯಕ್ ವ್ಯವಸ್ಥಿತೋ ಹಿ ಸಹ, ಅವರಿಗೆ ಸಹ ನಾವು ಒಳ್ಳೆ ರೀತಿಯಿಂದ ಸನ್ಮಾನ ಕೊಡಬೇಕು. ನಮ್ಮ ಮನಸ್ಸಲ್ಲಿ ಒಂದು ಭಾವ ಬಂದರೆ ನಮ್ಮಿಂದ ತಪ್ಪುಗಳಾಯಿತು, ಇನ್ನು ನಾನು ಅಂಥ ತಪ್ಪುಗಳು ಮಾಡುವುದಿಲ್ಲ, ನಿಜವಾಗಿ ಒಳಗೆಯಿಂದ ಕಾನ್ಷಿಯಸ್ನೆಸ್ ನಮ್ಮ ಚಿತ್ತದಲ್ಲಿಯೇ ಶುದ್ಧಿ ಆದರೆ ಆವಾಗ ಅವರನ್ನು ತಪ್ಪು ಜನ ಹಾಗೆ ನಾವು ತಗೊಳ್ಬಾರ್ದು. ಅಂತಹ ಮನುಷ್ಯ ಅದ್ಭುತವಾದ ಸರಳ ಸಂತ ಭಾವದಿಂದವೇ ಅವರನ್ನು ನಾವು ನೋಡಬೇಕು. ನಮ್ಮ ಆತ್ಮಕ್ಕೆ ನಾವು ಕಷ್ಟ ಕೊಡಬಾರ್ದು. ಯಾವಾಗಲೂ ಬೇಕಿದ್ರೆ ಸದ್ದಾರಿಯನ್ನು ನಾವು ಸದ್ದಾರಿ ನಮಗೆ ಯಾವಾಗಲೂ ರೆಡಿ ಇರ್ತದೆ, ಅದರಲ್ಲಿ ಹೋಗೋದು ಪ್ರಾರಂಭ ಮಾಡಬಹುದು. ಶುಭ ಮಂಗಲ.